سمع الله لمن حمده الله أكبر بسم الله الرحمن الرحيم سمع الله لمن حمده الله أكبر الله أكبر الله أكبر الله أكبر الحمد لله الحكيم الذي لا يجور في قضاياه الجواد الذي لا يعود في عتاياه أحمده له شهادة العالم المعتقد للقائل المقلد وأشهد أن سيدنا محمدا عبده ورسوله أرسله بشيرا ونذيرا صلى الله على سيدنا
الله وإياي بتقوى الله. واعلموا أن يومكم هذا يوم عظم الله قدره وشرفه وميزه من الأيام وعرفه ووفق له من خلقه سيدنا محمدا صلى الله عليه من الدربه إسماعيل صلوات الله عليه سبيلا يوم الحج شهر الحرام يوم الحج عز وجل فيه إلى مشهده ونزل العشرات والتيجان كنت وحشة الخراب كنت وحدتي للأحباب كنت مسألة التائبين كيف كان بندي هذا وإلى حضرة أبي المرحوم يوسف الجزري قدس الله تعالى سره الذي وإلى حضرات أرواح المؤمنين والمؤمنات والمسلمين والمسلمات من لدن آدم عليه السلام إلى يوم القيامة أينما كانوا وأينما كان الكائن منهم أماننا وقوم حوائجنا يا قاضي الحاجات. اللهم اعز الاسلام والمسلمين اللهم اعز الاسلام والمسلمين واذل الشرك والمشركين اعداءك واعداء الدين الا عبدهم. اللهم لا تضع لنا ذنبا الا غفرته ولا عنا مصيبه الا غفرتها ولا حريما الا غفرته ولا عسيرا الا غفرته ولا حاجه من حوائج الدنيا والآخرة ولا ندعوكم شفاء يا الله وأيما تدعوكم شفاء يا الله كنت أدعو مسيرتي ندعوكم شفاء يا الله يا نجيب بجد ويرزيد دورون الرحمن ودورون الفجار يا الله علمنا يا الله وأكدنا يا الله اللهم بارك لنا في جميع امورنا في تجاراتنا اسرار معاملاتنا ربنا اتنا في الدنيا حسنه وفي الاخره حسنه وقنا عذاب النار سيدنا محمد وعلى اله وصحبه اجمعين سبحان ربك رب العزه Allah the Almighty, Allahu Allah, protect me and guide me, Allahu Allah, oh, to your love and mercy, Allahu Allah, Ya Allah, don't deprive me, Allahu Allah, from beholding your beauty, Allahu Allah, oh my Lord, accept this plea, Allahu Allah. ربي جل الله 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 ما في قلبي غير الله الله الله. ಪವಿತ್ರವಾದ ಹಾಗೂ ಶಾಂತಿಯ ಸಮಾಜಕ್ಕೆ ಮತ್ತು ನೆಮ್ಮದಿಯ ಜೀವನಕ್ಕೆ ಸಂದೇಶ ಕೊಡುವಂಥ ಹಬ್ಬವೇ ಅದು ಈದ್ ಹಬ್ಬ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತ್ಯಾಗ, ವಿಶ್ವಾಸ, ಬಲಿದಾನದ ಸಂದೇಶವನ್ನು ಕೊಂಡು ಈದ್ ಅಜಾ ಹಬ್ಬವನ್ನು ನಾವು ಇವತ್ತೆಲ್ಲ ಕೂಡ ಆಚರಿಸ್ತೇವೆ. ನಮ್ಮ ಹಬ್ಬವು ಪರಸ್ಪರ ಒಬ್ಬರು ಪ್ರೀತಿಯನ್ನು ಹಂಚುವಂಥದ್ದು, ಒಬ್ಬರನ್ನು ಶ್ರಮಿಸುವಂಥದ್ದು, ಜೊತೆಯಾಗಿ ಬಾಳುವಂಥದ್ದು,
ಪರಸ್ಪರ ಸಂಸ್ಕೃತಿ ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡುವಂಥ ಸಂದೇಶವೇ ಈದ್ ಹಬ್ಬದ ಸಂದೇಶವಾಗಿದೆ. ನಾವು ಈದ್ ಹಬ್ಬವನ್ನು ಆಚರಿಸುವಲ್ಲಿ ಸರ್ವ ಜನರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಈದ್ ಹಬ್ಬವನ್ನು ಅತ್ಯಂತ ಸಂತೋಷದಿಂದ ಆಚರಿಸುವಂಥ ವಾತಾವರಣ ನಿರ್ಮಾಣ ಮಾಡಿ ಪರಸ್ಪರ ಎಲ್ಲ ವರ್ಗದನ್ನು ಕೂಡ ಈ ಹಬ್ಬದಲ್ಲಿ ನಾವು ಸೇರಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಅವರು ಅರ್ಥ ಮಾಡಿಕೊಂಡು ಅವರ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಂಡು ಪರಸ್ಪರ ವಿಶ್ವಾಸಭರಿತ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಹಬ್ಬ ಬಹುಶಃ ಈದ್ ಹಬ್ಬದ ಸಂದರ್ಭದಲ್ಲಿ ನಾವು ಸರ್ವ ಜನರು ಕೂಡ ಜೊತೆಯಾಗಿ ಈದ್ ಹಬ್ಬವನ್ನು ಆಚರಿಸುವಂಥ ಕಾಲಘಟ್ಟದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಈ ವರ್ಷ ಅತ್ಯಂತ ದೊಡ್ಡ ಮಟ್ಟ ಅತಿವೃಷ್ಟಿ ಭಾಳಷ್ಟು ವರ್ಷಗಳಿಂದ ಕಾಣದಂಥ ಅತಿವೃಷ್ಟಿ ಹಾಗೂ ಪ್ರತ್ಯೇಕ ವಿಕೋಪವನ್ನು ನಾವು ಇವತ್ತು ನಮ್ಮ ಈ ಜಿಲ್ಲಾದ್ಯಂತ ನಾವು ಕಂಡಿದ್ದೇವೆ. ಬೆಳ್ತಂಗಡಿಯಲ್ಲಿ ಕೂಡ ಈ ಭಾಳಷ್ಟು ವಿಪರೀತವಾಗಿದೆ. ಆದಷ್ಟು ಈ ಪ್ರಕೃತಿಯ ಆ ರೌದ್ರತ ಕಡಿಮೆಯಾಗಲಿ ಗುಣಗಳಲ್ಲಿ ಬಹುಶಃ ಯಾರೆಲ್ಲ ದುಃಖ ಕುಟುಂಬಸ್ಥರು ಯಾರಿದ್ದಾರೆ ಅವರ ಕಣ್ಣೀರನ್ನು ಒರೆಸಿಕೊಂಡು ಅವರು ಕೂಡ ಸರ್ವಜನರಾಗಿ ನೆಮ್ಮದಿಯ ಜೀವನ ಸಾಗಿಸುವಂಥ ದಿನಗಳು ಆದಷ್ಟು ಬೇಗನೆ ಇವತ್ತು ಬರುವಂಥ ಅವಕಾಶವಾಗಲಿ ಪರಸ್ಪರ ಎಲ್ಲರಿಗೂ ಸಹಕರಿಸಿಕೊಂಡು ಉತ್ತಮವಾದ ದಿನ ಕೂಡಿಕೊಳ್ಳಲಿಕ್ಕೆ ಸರ್ವ ಕೂಡ ಸಹಕರಿಸಲಿ ಅಂತ ಹೇಳಿಕೊಂಡು ಇದಕ್ಕೆ ನನ್ನ ಶುಭಾಶಯವನ್ನು ಸಲ್ಲಿಸಿ ಇವತ್ತು ಈದ್ ಹಬ್ಬ ಸಂದರ್ಭದಲ್ಲಿ ಸಹಕಾರದ ಪ್ರತಿಯೊಂದು ಅಧಿಕಾರಿ ವರ್ಗದವರಿಗೂ ಪ್ರತಿಯೊಂದು ಇಲಾಖೆಯವರಿಗೂ ನನ್ನ ಪ್ರತಿಯೊಂದು ಧಾರ್ಮಿಕ ಸಂಘ ಸದಸ್ಯರಿಗೂ ನನ್ನ ವಿಶೇಷ ಶುಭಾಶಯ. ಮುಸಲ್ಮಾನರಾದ ನಮ್ಮ ಪಾಲಿನ ಬಕ್ರೀದ್ ಹಬ್ಬ ಈದ್ ಉಲ್ ಅಜ್ಹಾ ನಮ್ಮ ಈ ಹಬ್ಬವನ್ನು ನಾವು ಬಹಳ ಶ್ರದ್ಧೆಯಿಂದ ಅಲ್ಲಾಹನಿಗೆ ಭಯಪಟ್ಟು ಮಾಡುವಂಥ ಒಂದು ಕಾರ್ಯವಾಗಿದೆ. ಹಬ್ಬ ಆಚರಿಸುವುದು ಅಂತ ಹೇಳಿದರೆ ನಾವು ಮನೋರಂಜನೆ ಮಾಡುವಂಥದ್ದಲ್ಲ, ಅಲ್ಲಾಹನು ತೋರಿಸಿಕೊಟ್ಟಂಥ ಆ ಕಲ್ಪನೆಯಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂದವರು ತೋರಿಸಿದ ಮಾರ್ಗದಲ್ಲಿ ಶಾಂತಿ ಸಹನೆಯಿಂದ ಕೂಡಿದ ಬಾಳನ್ನು ಮಾಡುತ್ತಾ ನಮ್ಮ ಪರಿಸರದ ಜಾತಿ ಭೇದ ಇಲ್ಲದಂಥ ಮನುಷ್ಯ ವರ್ಗವನ್ನು ಪ್ರೀತಿಸುವಂಥ ಆ ಒಂದು ಮನಸ್ಸನ್ನು ಇಟ್ಟುಕೊಂಡು ಜೀವಿಸುವುದೇ ನಮ್ಮ ತತ್ವವಾಗಿದೆ. ಆ ಒಂದು ತತ್ವವನ್ನು ಅನುಸರಿಸುವಂಥ ಈ ಹಬ್ಬದ ದಿವಸ ಎಲ್ಲರ ಒಳಗೂಡಿ ನಾವು ಹಬ್ಬ ಆಚರಿಸಿಕೊಂಡು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳಿತನ್ನು ಮಾಡುವಂಥ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ತ್ಯಾಗ ಬಲಿದಾನದ ಸಂಕೇತವಾದಂಥ ಈ ಹಬ್ಬ ಅರಫಾ ದಿನ ಮತ್ತು ಹಜ್ ನಿರ್ವಹಿಸುವ ಒಂದು ವ್ಯವಸ್ಥೆಯಲ್ಲಿ ಇರುವಂಥದ್ದು. ಪ್ರತಿಯೊಬ್ಬ ಮುಸಲ್ಮಾನರಿಗೂ ಇವತ್ತಿನ ಅರಫಾ ಮತ್ತು ಹಜ್ಜಿನ ವಿಶೇಷತೆಯ ಗುಣದಿಂದಾಗಿ ಮುಂಬರುವ ದಿನಗಳಲ್ಲಿ ನಮಗೆಲ್ಲರಿಗೂ ಹಜ್ ನಿರ್ವಹಿಸಲು ಅಲ್ಲಾಹು ಸುಬ್ಹಾನಹು ವ ತಆಲಾ ಒದಗಿಸಿಕೊಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಪರಿಸರದಲ್ಲಿ ನಮ್ಮ ರಾಜ್ಯದಲ್ಲಿ ಆದಂಥ ಕಷ್ಟ ದುಃಖಗಳಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳಬೇಕಾಗಿದೆ. ಎಲ್ಲರೂ ಬೇರೆ ಬೇರೆ ರೀತಿಯ ಸಹಾಯವನ್ನು ಸಂತ್ರಸ್ತರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮುಸಲ್ಮಾನ ಬಾಂಧವರಲ್ಲಿ ಒಂದು ಪ್ರತ್ಯೇಕ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗರವರು ಕುಟುಂಬ ಜೀವನಕ್ಕೆ, ಸಹೋದರತೆಗೆ, ಮಾನವೀಯತೆಗೆ, ಸಹನೆಗೆ ಬಹಳಷ್ಟು ಮಹತ್ವವನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಮನುಷ್ಯ ಅಂದ ಮೇಲೆ ತಪ್ಪುಗಳು ಹೆಚ್ಚು ಕಮ್ಮಿಗಳು ಆಗುವಂಥದ್ದು ಸ್ವಾಭಾವಿಕ. ಅಂಥ ತಪ್ಪು ಅಪ್ಪುಗಳು ಬಂದ ಸಂದರ್ಭದಲ್ಲಿ ಕಾನೂನು ಕ್ರಮಕ್ಕೆ ಹೋಗದೆ ಅಥವಾ ಜಗಳ ಮಾಡಲಿಕ್ಕೆ ಹೋಗದೆ ಏನಿದ್ದರೂ ಕೂಡ ಆಯಾಯ ಜಮಾತಿನ ಮೊಹಲ್ಲಗಳ ಮೂಲಕ ಜಮಾತರನ್ನು ಸಂಪರ್ಕಿಸಿದ್ದು, ಜಮಾತರ ಮೂಲಕ ಎಲ್ಲ ವ್ಯವಸ್ಥೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಶ್ರಮಿಸಬೇಕು. ಪೊಲೀಸ್ ಠಾಣೆ ಮುಂದೆ ನಮಗೆ ಒಂದು ರಕ್ಷಣೆಗೆ ಇರುವಂಥದ್ದಲ್ಲ, ಜಮಾತ್ ಮುಖ್ಯವಾಗಿ ರಕ್ಷಣೆಗೆ ಇರುವಂಥ ಜಾಗ. ಅದನ್ನು ಸದುಪಯೋಗ ಮಾಡಬೇಕು. ಯಾಕೆಂತ ಹೇಳಿದರೆ ನಾನು ವಿಶೇಷವಾಗಿ ಹೇಳುವಂಥದ್ದು, ತಲಾಖಿನ ವಿಷಯದಲ್ಲಿ ಬಹಳಷ್ಟು ಜನ ಇದನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಮೇಲೆ ಇವತ್ತು ಇಲ್ಲ ಸಲ್ಲದ ಆರೋಪ ಮಾಡಿ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒಂದು ಹೇರಿಕೆಯನ್ನು ಹೇರಿದ್ದನ್ನು ನೋಡಿದರೆ ನಿಜವಾಗಿಯೂ ನಮ್ಮ ವೈಯಕ್ತಿಕ ಜೀವನದ ಮೇಲೆ ಕೈ ಹಾಕಿದಂತಾಗಿದೆ. ಇದಕ್ಕೆ ಕಾರಣ ನಾವು ನೀವು ಅಂತೇಳಿ ನಾನು ತಿಳ್ಕೊಳ್ತೇನೆ. ಅಂಥ ಒಂದು ಸಂದರ್ಭ ಬಂದಾಗ ಜಮಾತಿನೊಳಗೆ ಮುಗಿಸಲಿಕ್ಕೆ ನಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಅಂತೇಳಿ ಮತ್ತೊಮ್ಮೆ ನಮ್ಮ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಸ್ವಚ್ಛತೆಯನ್ನು ಕಾಪಾಡುವಂಥ ಇವತ್ತು ನಮ್ಮ ಕುಟುಂಬದಲ್ಲಿ ಅಜೀಜ್ ಬಾಕವಿಯವರು ಹೇಳಿದಾಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮೊಹಲ್ಲದ ಪ್ರತ್ಯೇಕ ಎಲ್ಲ ಕಡೆಗಳಲ್ಲಿ ಕೂಡ ಸ್ವಚ್ಛ ಭಾರತ ಮತ್ತು
ಪರಿಸರ ಸಂರಕ್ಷಣೆಗೆ ಸಹಕರಿಸಬೇಕು ಅಂತ ಕೇಳಿಕೊಂಡು ನಮಗೆಲ್ಲರಿಗೂ ಈದ್ ಹಬ್ಬದ ಶುಭಾಶಯಗಳು. वो तन्हा कौन है अल्लाह अल्लाह, बादशाह वो कौन है अल्लाह अल्लाह, मेहरबा वो कौन है अल्लाह अल्लाह, क्या ऊंची शान है अल्लाह अल्लाह, उसकी सब निशान है अल्लाह अल्लाह, सब दिलों की जान है अल्लाह अल्लाह. ربي جل الله الله الله، ما في قلبي غير الله الله الله. affeder günahı Allahu Allah, alemin padişahı Allahu Allah, yüreklerin penahı Allahu Allah. İşit Allah ಈ ಹಬ್ಬದ ಸಂದೇಶ ಕೂಡ ಒಂದು ಅಭಿವೃದ್ಧಿಯ ಕರ್ನಾಟಕ, ಶಾಂತಿಯುತ ಸಮಾಜ, ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸ ನಮ್ಮ ಜೀವನವನ್ನು ಸಾಗಿಸಬೇಕಾ, ಆ ಒಂದು ವಿಶ್ವಾಸ ಜೀವನ ನಾವು ಇವತ್ತು ಸಾಗಿಸಿಕೊಂಡು ಹಬ್ಬವನ್ನು ಆಚರಿಸ್ತಾ ಬರ್ತೀವಿ. ಈ ವರ್ಷ ಅತಿವೃಷ್ಟಿ ಹಾಗೂ ಪ್ರಕೃತಿ ವಿಕೋಪದಿಂದ ಇಡೀ ದೇಶ ತತ್ತರಿಸಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ಬಂಟ್ವಾಳ ತಾಲೂಕಿನಲ್ಲಿ ಜನಸಾಮಾನ್ಯ ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ನಮ್ಮೆಲ್ಲರ ವಿಶೇಷ ಪ್ರಾರ್ಥನೆ, ನಮ್ಮ ಧಾರ್ಮಿಕ ಗುರುಗಳು ಜನಸಾಮಾನ್ಯ ಪ್ರಾರ್ಥನೆ ಅದರಲ್ಲಿ ಈ ಪ್ರಕೃತಿ ವಿಕೋಪ ಏನಿದೆ ಅದು ಅತ್ಯಂತ ಶಾಂತಯುತವಾಗಿದೆ. ಯಾರಲ್ಲಿ ಇವತ್ತು ನೋವಿನಲ್ಲಿದ್ದಾರೆ ಅವರು ಆದಷ್ಟು ದೂರವಾಗಲಿ, ಯಾರು ಸಂಕಷ್ಟದಿದ್ದಾರೆ ಅವರ ಕಣ್ಣೀರನ್ನು ಒರೆಸಿಕೊಂಡು ಸರ್ವ ಜನರು ಕೂಡ ಒಂದು ನೆಮ್ಮದಿಯ ಸಂತೋಷದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾದ ಪ್ರಾರ್ಥನೆ ಹೊಡೆದು ಹಮ್ಮಿಕೊಂಡು ಪರಸ್ಪರ ವಿಶ್ವಾಸ ಸೋದರತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಭಾರತೀಯ ಒಂದು ಅದರ ನಿಲುವಿನಲ್ಲಿ ಬಹುಶಃ ಈ ತಮ್ಮ ವಿಶೇಷವಾದ ಹಬ್ಬವನ್ನು ಸೌಹಾರ್ದತೆ ಹಬ್ಬವನ್ನು ಪರಿವರ್ತನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಶುಭಾಶಯ ಹಬ್ಬವನ್ನು ಆಚರಿಸಬೇಕು. ಎಲ್ಲರೂ ಕೂಡ ಸಂತೋಷ ಇರಬೇಕಂತೇಳಿ ಪ್ರತಿಯೊಬ್ಬರ ಒಂದು ಮನದ ಆಳದಲ್ಲಿದೆ. ಆದ ಕಾರಣ ಇವತ್ತು ಬೇರೆ ಬೇರೆ ಕ್ರಮ ಕೈಗೊಂಡಾಗ್ತಿದೆ. ನನಗೆ ವಿಶ್ವಾಸ ಇದೆ ಎಲ್ಲರ ಆ ನೋವುಗಳು ದೂರವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಆ ದಿನವನ್ನು, ಸಮಾಜವನ್ನು ಮತ್ತು ಜೀವನ ಮುಂದಿನ ದಿನದಲ್ಲಿ ಕಳೆಯುವಂಥ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಆಗ್ತದೆ ಎಂಬ ವಿಶ್ವಾಸ ನನಗಿದೆ. ನಾರ್ತ್ ಕರ್ನಾಟಕದ ಬೆಳಗಾಂ, ಧಾರವಾಡ, ಉಡುಪಿലും പാവപ്പെട്ട ആൾമാർക്കെത്തിക്കറി ഈ കളക്ഷൻ പാവപ്പെട്ട ആൾമാർക്കെത്തിക്കറി ഈ കളക്ഷൻ ആക്കിക്കൊണ്ടുള്ള എല്ലാവരും സഹായിക്കൊണ്ടു കേട്ടുകൊണ്ടുള്ള പാവപ്പെട്ട ആൾമാർ അവിടെ ഔത്തലും അഖിലാണ്ട ദേവസ്ഥാനത്തിലും പള്ളിയിലും അതേപോലെ യത്തീംഖാനത്തിലും മദ്രസത്തിലും സ്കൂളിലും ജീവിച്ചുകൊണ്ടിരിക്കുമ്പോഴത്തേക്കു തിരിച്ച് ഔത്തുകൊണ്ട് ഒരു ഭരവസം ഇല്ലാണ്ടിരിക്കുമ്പോഴത്തേക്കു നിങ്ങളെ സഹായ ಎಲ್ಲ പെരുന്നാളുണ്ടത്തെ നിങ്ങളെ ಸಹಾಯ ಅವಶ್ಯ ಇದಿಕ್ರಿ ಎಲ್ಲರೂ ಸಹಾಯಕೊಂಡು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಪ್ರಕೃತಿ ವಿಕೋಪವನ್ನು ಭಾಳಷ್ಟು ಜನಸಾಮಾನ್ಯರು ಸೋದರರು ಇವತ್ತು ಸಂಕಷ್ಟ ಮತ್ತು ನೋವಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಸರ್ವರು ಕೂಡ ಮನುಷ್ಯತ್ವದ ಆಧಾರದ ಮೇಲೆ, ಸೋದರತೆ ಆಧಾರದ ಮೇಲೆ ಬಹುಶಃ ಇವತ್ತು ಆದಷ್ಟು ಸಹಕಾರ ಪರಸ್ಪರ ಕೊಡುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಕೆಲಸವನ್ನು ಮಾಡ್ತಿರುವಂಥ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ಉಲ್ಲಾಲದ ಘಟಕವು ಇವತ್ತು ಎಲ್ಲರ ಸಹಕಾರ ಇವತ್ತು ಪಡೆದುಕೊಂಡು ಈ ಹಬ್ಬದ ಸಂದರ್ಭದಲ್ಲಿ ನಾವು ಸಂತೋಷ ಆಚರಣೆ ಜೊತೆಯಲ್ಲಿ ನಮ್ಮ ಕೆಲವೊಂದು ದೇಣಿಗೆ ಮುಖಾಂತರ ಯಾರು ನೋವಿನಲ್ಲಿದ್ದಾರೆ ಅವರು ನೋವಿನಲ್ಲಿ ಭಾಗಿಯಾಗುವಂಥ ಒಂದು ಪುಣ್ಯ ಮತ್ತು ಒಂದು ಅವಕಾಶವನ್ನು ನಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ ಇಲ್ಲಿ ಆಗುವಂಥ ಎಲ್ಲವನ್ನು ಸದುಪಯೋಗಪಡಿಸಿಕೊಂಡು ಯಾರೆಲ್ಲ ಇವತ್ತು ಕಷ್ಟದಿದ್ದಾರೆ ಅವರ ಕಣ್ಣೀರನ್ನು ಆದಷ್ಟು ಒರೆಸಿ ಅವರಿಗೆ ಸಂತೋಷ ಜೀವನ ಮಾಡಲಿಕ್ಕೆ ಇವರೆಲ್ಲ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸದೊಂದಿಗೆ ಬಹುಶಃ ಯಾರೆಲ್ಲ ಸಹಕಾರ ಕೊಡ್ತಿದ್ದಾರೆ ನನ್ನ ವಿಶೇಷವಾದ ಧನ್ಯವಾದ ಶುಭಾಶಯ ಸಲ್ಲಿಸ್ತಾರೆ.